ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ದಯವಿಟ್ಟು ಬರಬೇಡಿ. ಸಣ್ಣ ವಿಚಾರಗಳಿಗೆ ಬಂದಿದ್ದು ಓಡಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ಕಾರ ಯಾಕೆ ಕೆಲಸ ಇಲ್ಲದೀಗ ಸರ್ಕಾರಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸ್ಗಳನ್ನು ಮಾಡಿಕೊಂಡು ಇದನ್ನು ಬರಿ ಮಾಡಿದ್ರು ಸಹ ಇದನ್ನು ಮಾಡಿ ಕೇಳೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆ ಬರ್ತಾ ಇದ್ದೀವಿ ಇಡೀ ಸರ್ಕಾರ ಅದಕ್ಕೂ ಟೈಮ್ ಕೊಟ್ಟಿದೆ ನಿಮಗೆ 10 ಗಂಟೆ ಒಳಗಡೆ ಬಂದು ಹೋಗಬೇಕು ಅಂತ. ಯಾಕೆ ಕೇಳೋದಿಲ್ಲ? ಎಲ್ಲ ಅನುಭವಿಸಿದ್ರೆ ಮಾತ್ರ ಗೊತ್ತಾಗ್ತದೆ. ಇಲ್ಲ ನೋವು ನಿಮಗೆ ಗೊತ್ತಾಗಬೇಕಷ್ಟೇ. ಯಾವುದು ಮಾಡೋದಿಲ್ಲ. ಯಾರು ಮಾಡ್ತಾರೆ? ಸರ್ಕಾರ ಲಾಕ್ಡೌನ್ ಮಾಡಿ ಬಿಟ್ಟಿದೆಯಲ್ಲ. ಈಗ ಕರೆಂಟ್ ಬಿಲ್ ಸಣ್ಣ ಸಣ್ಣ ವಿಚಾರಗಳಿಗೆ ನೀವು ರೋಡಿಗೆ ಬಂದು ಯಾಕೆ ಆಯಿತು, ಆನ್ಲೈನಲ್ಲೂ ಕಟ್ಬೋದಲ್ಲ, ಎಲ್ಲ ಆನ್ಲೈನ್ ಇದೆಯಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆ ನೀವು ಯಾಕೆ ರಸ್ತೆಗೆ ಬರ್ತಾ ಇದ್ದೀರಿ? ದಯವಿಟ್ಟು ಸರ್ಕಾರ ನಿಮ್ಮ ಆರ್ಗ್ಯುಮೆಂಟ್ಗಳನ್ನು ಕಡಿಮೆ ಮಾಡಿ. ದಯವಿಟ್ಟು ಸರ್ಕಾರ ಮಾಡ್ತಾ ಇರೋ ಇದನ್ನು ರೂಲ್ಗಳನ್ನು ಸ್ವಲ್ಪ ಫಾಲೋ ಮಾಡಿ. ಯಾಕೆ ಸರ್ಕಾರಕ್ಕೆ ಕೆಲಸ ಇಲ್ಲದೇನಾ ಲಾಕ್ಡೌನ್ ಮಾಡ್ತಾ ಇರೋದು? ಕೋಟ್ಯಾಂತರ ರೂಪಾಯಿ ಲಾಕ್ ಮಾಡಿಕೊಂಡು ಯಾಕೆ ಅರ್ಥ ಆಗೋದಿಲ್ಲ ನಿಮಗೆ? ನಿಮಗೇನು ಟೈಮ್ ಇಲ್ವಾ? ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ವಾ? ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ? ದಿನದಿಂದ ದಿನ ರೇಸ್ ಆಗ್ತಾ ಇದೆ, ಅಂಕಿಗಳು ಕಡಿಮೆ ಆಗ್ತಾ ಇಲ್ಲ, ಪಾಸಿಟಿವ್ ಕೇಸ್ಗಳು ಜಾಸ್ತಿ ಬರ್ತಾ ಇದೆ. ನಿಮ್ಮಂಥವ್ರು ನೆಗ್ಲಿಜೆನ್ಸ್ ಮಾಡಿಕೊಂಡು ರಸ್ತೆಗೆ ಬಂದು ಮಾಡೋದ್ರಿಂದ ಮಾಡ್ಕೊಳ್ಬೇಕಲ್ಲ. ಇನ್ನು ಟೈಮಿಗೆ ಹೋಗ್ಬೇಕು. 10 ಗಂಟೆ ತನಕ ನಿಮ್ಮನ್ನು ಯಾರು ಮಾತಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಏನು ನೀಡ್ತಿದೆ ಅಂತೇಳಿ ಸರ್ಕಾರ ಕೊಟ್ಟಿದೆ, ಅದನ್ನು ಬಿಟ್ಕೊಂಡು ನೀವು 11 ಗಂಟೆ ಈಗ 11 ಗಂಟೆಗೆ ಬಂದು ಓಡಾಡ್ತಾ ಇದ್ದೀರಿ, ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಇದಕ್ಕೆ ಬರಬಾರ್ದು ಅಂತ ಹೇಳ್ತಾ ಇದೆ. ಅದಕ್ಕೆ ಅರ್ಥ ಆಗೋದಿಲ್ಲ ನಿಮಗೆ. ಯಾಕೆ ಹಾಗೆ ಮಾಡ್ತೀವಿ? ಯಾಕೆ ನೀವು ಯಾಕೆ ಮಾಡ್ತಾ ಇದ್ದೀರಿ? ಕುಡಿಯೋದಲ್ಲಪ್ಪ, ನೀರಿನ ಬಿಲ್ ಇವತ್ತು ಕಟ್ಟದೇ ಇದ್ರೆ ಆಗೋದಿಲ್ವಾ? ಸರ್ಕಾರನೇ ಬಂದಾಗಿ ಕುತ್ಕೊಂಡಿದೆ. ನೀರಿನ ಬಿಲ್ಲು ನೀವು ಕಟ್ಟಬೇಕಂತ ಯಾರು ಕೇಳ್ತಾ ಇದ್ದಾರೆ? ಈಗ ಯಾಕೆ ಬರ್ತಾ ಇದ್ದೀರಿ? 500 ರೂಪಾಯಿ ಬಾಕಿ ಯಾಕೆ ಬರ್ತಾ ಇದ್ದೀರಿ? ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯಪ್ಪ ಕೊರೋನಾ. ದಯವಿಟ್ಟು ಮನೇಲಿರಿ, ದಯವಿಟ್ಟು. ಅರ್ಥ ಆಯ್ತಾ? ನೀವು ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲಿಂದ? ಪೋಸ್ಟ್ ಆಫೀಸಲ್ಲಿ ಕರ್ಕೊಂಡು ಬರೋಕ್ಕೆ ಒಂದ್ಸಲ, ಬಿಡೋಕ್ಕೆ ಒಂದ್ಸಲ. ದಯವಿಟ್ಟು ಮನೇಲಿ ಇಟ್ಬಿಡಿ. ಅವ್ರು ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ ಅಂತ. ನೀವು ಕರ್ಕೊಂಡು ಬರೋಕ್ಕೆ ಒಂದ್ಸಲ ಹೋಗ್ಬೋದು, ಬಿಡೋಕ್ಕೆ ಒಂದ್ಸಲ ಹೋಗ್ಬೋದು. ಮತ್ತು ಲಾಕ್ಡೌನ್ ಯಾರಿಗೆ ಸರ್ಕಾರ ಯಾಕೆ ಮಾಡಿದೆ? ಲಾಕ್ಡೌನ್ ಯಾಕೆ ಅರ್ಥ ಆಗೋದಿಲ್ಲ ನಿಮಗೆ? ಯಾಕೆ ಅರ್ಥ ಆಗೋದಿಲ್ಲಪ್ಪ? ಯಾಕೆ ಅರ್ಥ ಆಗೋದಿಲ್ಲ? ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆಯಲ್ಲ. ನಿಮ್ಮಂಥವರು ಅನಾವಶ್ಯಕವಾಗಿ ಬಂದು ಇಲ್ಲಿ ಓಡಾಡೋದ್ರಿಂದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು. ಟಿ ವಿ ಪೇಪರ್ ನೋಡ್ತಾ ಇದ್ದೀರಾ? ಮತ್ತು ಭಯ ಅನ್ನೋದಿಲ್ವಾ? ಭಯ ಬರೋದು ಯಾವಾಗ ಅಂದರೆ ನೀವು ಮನೇಲಿ ಆಗ್ತಿರಲ್ಲ, ಆವಾಗ ಭಯ ಬರ್ತದ ಅಂತ. ಅಲ್ಲಿವರೆಗೆ ಭಯ ಬರೋದಿಲ್ಲ. ಅಲ್ಲಿ ಮತ್ತೆ ಸರ್ಕಾರವನ್ನು ದೂಡ್ಕೊಂಡು ಕೂರ್ತೀರಿ ಅಷ್ಟೇ. ಸರ್ಕಾರ ಎಷ್ಟೋ ಆದೇಶಗಳನ್ನು ಮಾಡಿದರೂ ನಿಮಗೆ ಇರೋಕ್ಕಾಗೋದಿಲ್ಲ. ರಸ್ತೆಯಲ್ಲಿ ಓಡಾಡ್ತಾ ಇರ್ತೀವಿ. ಮತ್ತು ಹೇಗೆ ಕಂಟ್ರೋಲ್ ಆಗ್ತದೆ? ಹೇಗೆ ಕಂಟ್ರೋಲ್ ಆಗ್ತದೆ ಹೇಳಿ? ದಯವಿಟ್ಟು ಇರ್ತೀರಿ ಆಯಿತಾ? ಹೋಗಿ.